ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಫೈಸಲ್ ಸುಜುಕಿ ಮಳಿಗೆ ಅಂಬಾಗಿಲು ಇವರ ಜಂಟಿ ಆಯೋಜನೆಯಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮ ನಡೆಯಿತು. ಫೈಸಲ್ ಸುಜುಕಿ ಮಳಿಗೆಯ ಹೊರಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಟಿ ಗಣಪತಿ ಪೈ, ರತ್ನಾಕರ್ ಪೈ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯೆ ಕಾರ್ಯದರ್ಶಿ ಶರ್ಮಿಳಾ ಎಸ್, ವಕೀಲೆ ರಜನಿ, ಅತಿಥಿಯಾಗಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಎಡಪದವಿನಲ್ಲಿ ಭಾರತ ಸ್ವಾತಂತ್ರ್ಯ ಸಂಭ್ರಮದ ಅಮೃತ ಮಹೋತ್ಸವದ ಅಂಗವಾಗಿ ಬಡಗ ಎಡಪದವು ಗ್ರಾಮ ಪಂಚಾಯತ್ ತ್ರಿವರ್ಣದ ದೀಪಾಲಂಕಾರದಿಂದ ಕಂಗೊಳಿಸಿತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕದ ವತಿಯಿಂದ ನಡೆದ ಅಮೃತ ಶೋಭಾಯಾತ್ರೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಾಲೆಯ ಗೌರವಾಧ್ಯಕ್ಷ ಹಿರಿಯರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ಒಂದು ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ರಾಜೇಶ್ ನಾಯ್ಕ ಉಳೆಪಾಡಿಗುತ್ತು ಮತ್ತು ಅನೇಕ ಅತಿಥಿಗಳು ಉಪಸ್ಥಿತರಿದ್ದರು. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಿಂದ ಕಲ್ಲಡ್ಕ ನಗರದಲ್ಲಿ ಆಕರ್ಷಕ ಟ್ಯಾಬ್ಲೋ ಜೊತೆ ವಿವಿಧ ಬಗೆಯ ದೃಶ್ಯಾವಳಿಯನ್ನು ಹೊತ್ತು ಶೋಭಾಯಾತ್ರೆ ಸಾಗಿತು. ಜಾಗೃತಗೊಳಿಸುವಂತಹ ಹಿನ್ನೆಲೆಯಲ್ಲಿ ಒಂದು ದೊಡ್ಡದಾದಂತಹ ವಿದ್ಯಾರ್ಥಿಗಳು ಮತ್ತು ಹೆತ್ತವರ ಒಂದು ಶೋಭಾಯಾತ್ರೆ ಈಗ ನಡೆಯಲಿಕ್ಕಿದೆ. ಆ ಶೋಭಾಯಾತ್ರೆಯನ್ನು ತಾಯಿ ಭಾರತೀಯ ಪುತ್ರಗಳಿಗೆ ಅರ್ಪಣೆ ಮಾಡಿ ಈಗ ಅದನ್ನು ಪ್ರಾರಂಭ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರಖಂಡ ಪಡುಬಿದ್ರಿ ವಲಯ ಆಯೋಜಿಸಿದ ಪಂಜಿನ ಮೆರವಣಿಗೆಗೆ ಹೆಜಮಾಡಿ ಕನ್ನಂಗಾರು ಶ್ರೀ ಬ್ರಹ್ಮವೈದರ್ಕಳ ಗರಡಿ ಬಳಿ ಚಾಲನೆ ನೀಡಲಾಯಿತು. ಪಡುಬಿದ್ರೆ ಸಿಎ ಬ್ಯಾಂಕ್ ಉಪಾಧ್ಯಕ್ಷ ಗುರುರಾಜ್ ಪೂಜಾರಿ, ವಿಶ್ವಕುಮಾರ್ ಶೆಟ್ಟಿ, ವಿಷ್ಣುಮೂರ್ತಿ ಆಚಾರ್ಯ, ಸುಧೀರ್ ನಿಟ್ಟೆ, ಪ್ರಕಾಶ್ ಶೆಟ್ಟಿ ಪಾದೆಬಿಟ್ಟು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದೂ ಧರ್ಮ ಗುರುಪುರು ನಮ್ಮ ಹಿಂದೂ ರಾಷ್ಟ್ರ ಅದು ಉದ್ಭವ ಭಾರತ